ಕಾರ್ಯಕ್ರಮದ ಪ್ರಾಯೋಜಕರು ಆಶ್ಲೇಷ್ ಹೋಟೆಲ್, ಆಪೋಸಿಟ್ MIT, ಕಾರ್ಕಳ ರೋಡ್, ಮಣಿಪಾಲ್. ವೀಕ್ಷಕರೇ, ಯಾವತ್ತು ನಾನು ಬರ್ತಾ ಹೇಳ್ತೀನಿ ವಿಶೇಷ ಪ್ರತಿಭೆಯನ್ನು ನಾನು ಪರಿಚಯಿಸ್ತೇನೆ ಅಂತ. ಸೊ ಇವತ್ತು ಒಂದು ವಿಶೇಷ ಪ್ರತಿಭೆ ನನ್ನ ಜೊತೆ ಇದ್ದಾರೆ. ನಿಮಗೆ ಕಾಣ್ತಿರ್ಬೋದು, ಸುಂದರವಾದ ತಾಣ ಮರವಂತೆ ಅಂತ ಹೇಳಿದ್ರೆ ವಿಶ್ವದೆಲ್ಲೆಡೆ ಕೂಡ ಒಂದು ಯಾರಿಗಾದರೂ ಮರವಂತೆ ಹೋದ್ರಾ ಅಂತ. ಅಂದರೆ ಮರವಂತೆಯಲ್ಲಿರುವಂತಹ ಅಷ್ಟು ಸುಂದರ ತಾಣದಲ್ಲಿ ಕೂಡ ಒಂದು ಸುಂದರವಾದ ಒಂದು ಪ್ರತಿಭೆ, ಹಾಗೆ ಸುಂದರವಾದ ಒಂದು ಏನು ಹೇಳ್ತಾರೆ ಹುಡುಗಿ ನನ್ನ ಜೊತೆ ಇದೆ. ಸೊ ವಿಶೇಷ ಏನಂತ ಹೇಳಿದರೆ, ಇವರು ನಮ್ಮ ತುಳುನಾಡಿನಂತಹ ಒಂದು ದೊಡ್ಡ ಜಾಗದಲ್ಲಿರುವಂತಹ ನಮ್ಮ ತುಳುನಾಡು ಅಂತ ಹೇಳಿದ್ರೆ ಅದು ವಿಶ್ವದೆಲ್ಲೆಡೆ ನಮ್ಮ ತುಳುನಾಡಿಗೆ ಒಂದು ಹೆಸರಿದೆ. ಅದರಲ್ಲೂ ಗಂಡು ಕಲೆ ಅಂತಲೇ ಒಂದು ಹೆಸರಿರುವಂಥ ಯಕ್ಷಗಾನ. ಈಗ ಅಂತ ಹೇಳಿದ್ರೆ ಎಲ್ಲರೂ ಯಕ್ಷಗಾನ ಮಾಡ್ತಾರೆ. ಯಕ್ಷಗಾನದಲ್ಲಿ ಹೆಸರು ಮಾಡಿದಂತಹ, ಅಂದರೆ ಇನ್ನು ಮುಂದೆ ಕೂಡ ಹೆಸರು ಮಾಡಲಿಕ್ಕೆ ಇದೆ ಅವರು. ಸೊ ಇವಾಗ ತುಂಬ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಹಾಗೆ ಫಿಲ್ಮಿ ಡ್ಯಾನ್ಸ್ ಆಗಲಿ, ಭರತನಾಟ್ಯ ಆಗಲಿ, ಹಲವಾರು ಕ್ಷೇತ್ರಗಳಲ್ಲಿ ಅವರನ್ನು ತೊಡಗಿಸಿಕೊಂಡಿದ್ದಾರೆ. ಅಂಥ ಪ್ರತಿಭೆ ನಮ್ಮ ಜೊತೆ ಇದ್ದಾರೆ. ಅವರೇ ಕೃತಿ ಅವಬ್ರತ್. ಸೊ ಎಷ್ಟು ಚಂದದ ಒಂದು ಹೆಸರು ನೋಡಿ. ಸೊ ತುಂಬ ಖುಷಿ ಆಯ್ತು ನನಗೆ. ಸೊ ಕೃತಿಯವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕೃತಿಯವರೇ, ನಮಸ್ಕಾರ. ಹೇಗಿದ್ದೀರಿ? ನಿಮ್ಮ ಕಣ್ಣಲ್ಲೇ ಗೊತ್ತಾಗ್ತದೆ ನೀವು ಯಕ್ಷಗಾನ ಮತ್ತು ಭರತನಾಟ್ಯ ಇದು ಮಾಡ್ತಿದ್ದೀರಿ ಅಂತ. ಯಾಕೆಂತ ಹೇಳಿದ್ರೆ ಟಕ್ 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 ಹೋಗ್ತಾ ಇರ್ತದೆ ಅಲ್ವಾ? ಸೊ ತುಂಬ ಖುಷಿ ಆಯಿತು. ನಿಮ್ಮ ಬಗ್ಗೆ ನಾನು ಕೇಳಿದೆ. ಎಷ್ಟು ವರ್ಷದಿಂದ ಯಕ್ಷಗಾನವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ? ಹಾಗೆ ನಿಮಗೆ ಗುರುಗಳು ಯಾರಂತ? 2 ವರ್ಷದಿಂದ ಯಕ್ಷಗಾನ ಪ್ರಾಕ್ಟೀಸ್. ಮತ್ತೆ ದೇವರಾದಾಸ್ ಮರವಂತೆ ಅವರು ಗುರುಗಳು. ಸೊ ಹಲವಾರು ಪಾತ್ರಗಳನ್ನು ಮಾಡಿರ್ಬೋದಲ್ಲ? ಸೊ ನನಗೆ ಕೂಡ ಯಕ್ಷಗಾನ ಅಂದರೆ ತುಂಬ ಇಷ್ಟ. ಯಾಕೆಂತ ಹೇಳಿದ್ರೆ ನಾವು ಸಣ್ಣ ಅಂದರೆ ಸಣ್ಣ ಬಾಲ್ಯದಿಂದ ಕೂಡ ನಾವು ಯಕ್ಷಗಾನನ ನೋಡ್ತಾ ಬೆಳೆದವರು. ಸೊ ಯಕ್ಷಗಾನದ ಒಂದು ಏನು ಹೇಳ್ತಾರೆ ಚೆಂಡೆ, ಅದರ ಒಂದು 2 ಪೆಟ್ಟು ಬಿದ್ದಾಗ ಎಂಥವ್ರು ಕೂಡ ಎದ್ದು ಕೂತ್ಕೊಳ್ತಾರೆ ಅಲ್ವಾ? ಸೊ ಹಾಗಾದರೆ ನಿಮಗೆಲ್ಲ ಕಾಲು ನೆಲದಲ್ಲಿ ನಿಲ್ಲಕ್ಕಿಲ್ಲೇ ಸಾಧ್ಯ ಇಲ್ಲಲ್ಲ? ಯಾಕೆ ಹೇಳಿ? ಅದರ ಒಂದು ಅಭ್ಯಾಸ ಮತ್ತು ಆ ಚೆಂಡೆಯ ನಾದ, ಸೊ ಅದಕ್ಕೆ ಸಿಗುವಂಥ ಒಂದು ಖುಷಿಯೇ ಬೇರೆ ಇರ್ತದೆ. ಸೊ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ, ನಿಮಗೆ ಹೇಗೆ ಪ್ರೇರಣೆ ಬಂತು ಯಕ್ಷಗಾನದಲ್ಲಿ ನೀವು ಯಕ್ಷಗಾನ ಮಾಡಬೇಕಂತ? ನಂದು ಅಜ್ಜ ಇದ್ದ, ಅವರು ಯಕ್ಷಗಾನ ಮಾಡ್ತಾ ಇದ್ರು. ಅವ್ರನ್ನ ನಂಬಿಕೆ. ಹೌದಾ? ಅಂದರೆ ನೋಡಿ, ಆ ಪರಂಪರೆ ಅಂತ ಹೇಳಿದ್ರೆ ಅಜ್ಜ ಏನು ಯಕ್ಷಗಾನ ಮಾಡಿದರೆ ಅದು ಮೊಮ್ಮಕ್ಕಳಿಗೆ ಬಂದೇ ಬರ್ತದೆ ಅಂತಂದರೆ ಯಾವುದೇ ಕಲೆಯನ್ನು ಅಜ್ಜಂದ್ರು ಮಾಡ್ಕೊಂಡು ಬಂದರೆ ಅದು ಬಂದೇ ಬರ್ತದಂತೆ. ಮೊದಲ ಬಾರಿಗೆ ನೀವು ಯಾವ ವೇಷವನ್ನು ಹಾಕಿದ್ರೆ ಅಂದರೆ ಯಕ್ಷಗಾನದಲ್ಲಿ? ಶ್ರೀವೇಷ. ತುಂಬ ಕಷ್ಟ ಅಲ್ವಾ ಅದು? ಇಲ್ವಾ? ನಿಮಗೆ ಸುಲಭ ಅಂದರೆ ಫಸ್ಟ್ ಟೈಮ್ ನೀವು ಸ್ಟೇಜಿಗೆ ಹೋದಾಗ, ಅಂದರೆ ಅದು ಇದು ಅಂದರೆ ವೇಷ ಹಾಕ್ಕೊಳ್ಬೇಕಲ್ಲ, ಅದು ಯಾರು ನೀವೇ ಹಾಕ್ಕೊಳ್ತೀರಾ ಅಲ್ಲ? ಇಲ್ಲ, ಬೇರೆಯವರು ಹಾಕ್ಕೊಳ್ತಾರೆ. ಸೊ ಮೊದಲ ಬಾರಿಗೆ ನೀವು ಏನು ರಂಗಸ್ಥಳಕ್ಕೆ ಹೋದಾಗ ಆದ ಅನುಭವ? ತುಂಬ ಖುಷಿ ಆಯಿತು. ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ನಿಮ್ಮ ಮುಂದೆ ಯಾರಿದ್ರು? ಅದು ಬಿಟ್ಟು ನಿಮ್ಮ ಮನೆಯವರು ಎಲ್ಲ ಇದ್ರು. ಸೊ ಅವರ ಭಾವನೆಗಳು ಹೇಗ್ತಿತ್ತು? ಎಲ್ಲಿಯಾದರೂ ನೋಡ್ತಿರ್ಬೋದು ಹೀಗೆ ಡ್ಯಾನ್ಸ್? ಹೇಗಿತ್ತು ಅವರದ್ದು? ಹೌದಾ? ಸೊ ಕಲೆ ಅಂತ ಹೇಳಿದ್ರೆ ಅದು ಎಲ್ರಿಗೂ ಒಳೆಯುವುದಿಲ್ಲ ಅಂತ. ಅಂದರೆ ಯಾವುದೇ ಕಲೆ ಆಗಲಿ ಅದರ ಹಿಂದೆ ಇರುವಂಥ ಪ್ರಯತ್ನ. ಸೊ ಅದು ನಾನು ಯಕ್ಷಗಾನ ಮಾಡಬೇಕಂತ
ಯಾರು ಇಷ್ಟಪಟ್ಟರು ಕೂಡ ಅವರಿಗೆ ಆಗೋದಿಲ್ಲ. ಅಂದರೆ ಅದು ಒಳಗಿಂದ ಬರಬೇಕಂತೆ ಅಲ್ವಾ. ಸೊ ಮೊದಲ ಬಾರಿಗೆ ನೀವು ರಂಗಸ್ಥಳದಲ್ಲಿ ನೀವು ಶ್ರೀವೇಷವನ್ನು ಹಾಕಿದ್ರಿ. ಆನಂತರ ನಿಮಗೆ ಅದೊಂದು ಅಲ್ಲಿ ಹೋದ್ಮೇಲೆ ನಿಮಗೆ ಅದರ ಸ್ಟೇಜ್ ಫೇರ್ ಎಲ್ಲ ಹೋಗಿರ್ತದೆ. ಸೊ ಆ ನಂತರ ನೀವು ಎಷ್ಟು ಪಾತ್ರಗಳನ್ನು ಮಾಡಿದ್ರಿ? ಅದರ ನಂತರ 7 ಪಾತ್ರ ಮಾಡಿದೆ. 7 ಪಾತ್ರ ಯಾವುದೆಲ್ಲ? ಕೃಷ್ಣ, ದ್ರೋಣಾಚಾರ್ಯ, ವೀರಮಣಿ, ನಕುಲ, ಬಾಲಗೋಪಾಲ, ಪ್ರಸೇನನ ಗೆಳೆಯ, ಶತ್ರುಘ್ನ. ನಿಮ್ಗೆ ಇಷ್ಟವಾದ ಪಾತ್ರ? ಕೃಷ್ಣ. ಕೃಷ್ಣನವರು ಉಡುಪಿ. ನೋಡಿ, ಕೃಷ್ಣ ಅಂತ ಹೇಳಿದ ಕೂಡಲೇ ಎಲ್ರಿಗೂ ಮನಸ್ಸಲ್ಲಿ ಬರ್ತದೆ, ನಾನು ಕೃಷ್ಣ ಅಂತಾರ ಇರಬೇಕು ಅಲ್ವಾ. ಸೊ ತುಂಬ ಖುಷಿ ಆಯಿತು. ಪ್ರಥಮ ಬಾರಿಗೆ ನೀವು ಕೃಷ್ಣ ವೇಷ ಹಾಕಿದ್ರಿ. ಸೊ ಆವಾಗ ಹೇಗೆ ಅನಿಸ್ತು? ತುಂಬ ಖುಷಿ. ನಾನು ಕೃಷ್ಣ ಪಾತ್ರ ಹಾಕೊಂಡು ತುಂಬ ಕನಸಿದೆ. ಹಾಂ, ಆ ಕನಸೆಲ್ಲ ನೆನಸಾಯ್ತಲ್ವಾ. ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಪಾತ್ರ ತುಂಬ ಇಷ್ಟ ಅಂತ ಆಗ್ತದೆ? ಶ್ರೀವೇಷ. ಮೀನಾಕ್ಷಿ ಕಲ್ಯಾಣದ ಮೀನಾಕ್ಷಿ. ವಾಹ್, ಆ ಆಸೆ ಇದೆ. ಅದು ಆ ನಾಟ್ಯ ಎಲ್ಲ ಉಂಟಲ್ಲ, ಸೊ ತುಂಬ ಸಾಫ್ಟ್ ಆಗಿರ್ತದೆ ಅಲ್ವಾ ಶ್ರೀವೇಷದಲ್ಲಿರುವಂತಹ. ಅಂದರೆ ಏನು ಹೇಳ್ತಾರೆ, ಆ ವಯ್ಯಾರ ಅದೆಲ್ಲ ಬರಬೇಕು. ಅದು ಬರಬೇಕಾದ್ರೆ ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತೀರಿ? ಕನ್ನಡಿ ಮುಂದೆ ನಾನು ನನ್ನ ಆ್ಯಂಕರ್ಸ್ಗಳಿಗೆ ನಾನು ಯಾವತ್ತೂ ಹೇಳೋದುಂಟು, ನೀವು ಮನೆಯಲ್ಲಿ ನಿಮ್ಮ ಕನ್ನಡಿಯ ಮುಂದೆ ಪ್ರಾಕ್ಟೀಸ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಮುಖದ ಭಾವನೆಗಳನ್ನು ನೋಡುವಂತಹ ಒಂದು ಏನಂತ ಹೇಳಿದ್ರೆ, ಒಂದು ಮಿರರ್ ಮುಂದೆ ನಿಂತ್ಕೊಂಡ್ರೆ ನಿಮ್ಮ ಭಾವನೆಗಳನ್ನು ನೋಡ್ಬೋದು. ನೋಡಿ, ಇವರು ಕೂಡ ಹಾಗೆ ಹೇಳಿದರು, ನಾನು ಮಿರರ್ ಮುಂದೆ ನಿಂತ್ಕೊಂಡು ನಾನು ಡ್ಯಾನ್ಸನ್ನು ಯಕ್ಷಗಾನದನ್ನು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳಿ. ಸೊ ಯಾಕೆ ಅಂತ ಹೇಳಿದ್ರೆ, ನಾವು ಹೇಳೋದಕ್ಕಿಂತ ಕೂಡ ಕನ್ನಡಿಯ ಮುಂದೆ ನಮ್ಮ ಎಲ್ಲ ಭಾವನೆಗಳು ಬರ್ತದೆ ಅಲ್ವಾ. ಇವಾಗ ನಿಮ್ಮ ಫ್ರೆಂಡ್ಸ್, ನಿಮ್ಮ ಸ್ಕೂಲಲ್ಲಿರುವ ಫ್ರೆಂಡ್ಸ್ ಆಗಲಿ, ಟೀಚರ್ಸ್ ಆಗಲಿ, ಹಾಗೆ ಯಾರಾದರೂ ನಿಮ್ಮೊಟ್ಟಿಗೆ ಇದ್ದಾರಾ? ಅಂದರೆ ಈ ಥರ ಯಕ್ಷಗಾನ ಮಾಡುವವರು? ಇಲ್ಲ, ಸ್ಕೂಲಲ್ಲಿ ನೀವೊಬ್ಬರೇ. ಟೀಚರ್ಸ್ ಹೇಗೆ ಸಪೋರ್ಟ್ ಮಾಡ್ತಾರೆ? ತುಂಬ ಸಪೋರ್ಟ್ ಮಾಡ್ತಾರೆ. ನೀವು ಸ್ಕೂಲಲ್ಲಿ ಕೂಡ ಶೋ ಕೊಟ್ಟಿದ್ದೀರಾ? ಅಂದರೆ ಹೌದಾ? ಓಕೆ. ಸೊ ಇವಾಗ ಫಿಲ್ಮಿ ಡ್ಯಾನ್ಸ್ ಅಂತ ಹೇಳಿದ್ರಿ, ನಿಮ್ಮ ಸಣ್ಣ ಪ್ರಾಯದಿಂದ ಕೂಡ ನೀವು ಮಾಡ್ತೀರಾ ಅಂತ ಹೇಳಿದ್ರಿ. ಎಲ್ಲೆಲ್ಲಿ ನಿಮ್ಮ ಅಂದರೆ ಈಗ ಸೋಲೋ ಶೋ ಅಂತ, ಗ್ರೂಪ್ ಡ್ಯಾನ್ಸ್ ಅಂತೆಲ್ಲ ಇರ್ತದಲ್ಲ, ನೀವು ಅಂದರೆ ಅದನ್ನು ಹೇಗೆ ಕಲ್ತ್ರಿ? ಅಂದರೆ ನಿಮ್ಮ ಗುರುಗಳು ಯಾರಾದರೂ ಇದ್ದಾರಾ? ನೋಡಿ, ಮೊಬೈಲ್ ಒಳ್ಳೆಯದನ್ನು ಕೂಡ ಮಾಡ್ತದೆ, ಕೆಟ್ಟದನ್ನು ಕೂಡ ಮಾಡ್ತದೆ. ನಾನು ಯಾವತ್ತೂ ನನಗೆ ಮಕ್ಕಳು ಓಡಿಸ್ಕೊಂಡು ಬರಲಿಕ್ಕಿದ್ದಾರೆ, ಯಾವತ್ತೂ ಹೇಳ್ತೀನಿ ನಾನು, ಮೊಬೈಲ್ ಕೊಡಬೇಡಿ ಮಕ್ಕಳಿಗೆ ಅಂತ. ಬಟ್ ಅದರಲ್ಲೂ ನೋಡಿ, ಮೊಬೈಲಲ್ಲಿ ನಾನು ಡ್ಯಾನ್ಸನ್ನು ಕಲಿತೆ. ಸೊ ಕೃತಿಯವರೇ, ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಮನೆಯಲ್ಲಿ ಟೈಮ್ ಸಿಗ್ತದ? ಇಲ್ಲ, ಮಾಡಿಕೊಳ್ಬೇಕು. ಟೈಮ್ ಮಾಡಿಕೊಂಡ್ರೆ ಪ್ರಾಕ್ಟೀಸ್ ಮಾಡ್ಬೋದು. ಭರತನಾಟ್ಯ ಅಂತ ಹೇಳಿದ್ರಿ. ಸೊ ಭರತನಾಟ್ಯ ನಿಮಗೆ ಯಾರು ಗುರುಗಳು? ಎಷ್ಟು ವರ್ಷದಿಂದ? ಭರತನಾಟ್ಯ 3 ವರ್ಷದಿಂದ. ಮಾನಸ ಮನ್ನ. ಎಲ್ಲಿ ಅವರು? ಸಾಲಿಗ್ರಾಮ ಅಲ್ಲಲ್ಲಿ. ನನಗೊಂದು 2 ಮುದ್ರೆ ಮಾಡಿ ತೋರಿಸ್ಬೋದು? ಒಂದು 2 ಮುದ್ರೆ, ಯಾವ ಥರ ಮುದ್ರೆ ಎಲ್ಲ ಇರ್ತದೆ ಅಂತ? ಪತಾಕ, ತ್ರಿಪತಾಕ, ಅರ್ಧ ಪತಾಕ, ಕತ್ತರಿಯುಗ, ಮಯೂರ, ಅರ್ಥಚಂದ್ರ, ಅರಾಳ, ಶುಕತುಂಡ, ಮುಷ್ಟಿ, ಶಿಖರ, ಕಪಿತ್ತ, ಪತಕಾಮುಖ, ಸೂತಿ, ಚಂದ್ರಕಲ, ಪದ್ಮಕೋಶ, ಸರ್ಪಶೀರ್ಷ, ಮೃಗಶೀರ್ಷ, ಸಿಂಹಮುಖ, ಕಾಂಬೀರ, ಅಲಪದ್ಮ, ಚತುರ, ಭ್ರಮರ, ಹಂಸಾಸ್ಯ, ಹಂಸಪಕ್ಷಕ, ಸಂಗಂಶ, ಮುಕೂಲ, ತಾಮ್ರಜು, ತ್ರಿಶೂಲ. ನೋಡಿದ್ರಾ, ಪ್ರತಿಯೊಂದು ಮುದ್ರೆಗೊಂದು ಅರ್ಥ ಇರ್ತದೆ ಅಲ್ವಾ. ಸೊ ಭರತನಾಟ್ಯದಲ್ಲಿ ಇವಾಗ ಸ್ಟೇಜ್ ಅಂತ ಇರ್ತದೆ. ನೀವು ಇವಾಗ ಅಂದರೆ ಹೇಗೆ ಇದ್ದೀರಿ? ಅಂದರೆ ಯಾವ ಸ್ಟೇಜಲ್ಲಿದ್ದೀರಿ? ಅಂದರೆ ನಿಮಗೆ ಗುರುಗಳು ಅಂದರೆ ಎಕ್ಸಾಮ್ ಎಲ್ಲ ಇರ್ತದೆ, ಆ ಥರ ಏನಾದರೂ ಉಂಟು? ನಿಲ್ಲಿಸಿ. ಈ ಕೊರೋನಾದಿಂದಾಗಿ ಎಲ್ರಿಗೂ ಪೆಟ್ಟು ಬಿದ್ದಿದೆ ನೋಡಿ. ಸೊ ಭರತನಾಟ್ಯ ಮಾಡಲಿಕ್ಕಿಲ್ಲ, ಡ್ಯಾನ್ಸ್ ಮಾಡಲಿಕ್ಕಿಲ್ಲ, ಊಟ ಮಾಡಲಿಕ್ಕಿಲ್ಲ, ಆ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ. ಕೃತಿಯವರೇ, ಈಗ ನನಗೆ ಒಂದು 2 ಸ್ಟೆಪ್ ಕಲಿಬೇಕಂತ ಆಸೆ ಆಗ್ತದೆ. ಯಾವುದಾದ್ರೂ ಒಂದು 2 ಸ್ಟೆಪ್, ಒಂದು ಸ್ಟೆಪ್ಪನ್ನು ಹೇಳಿಕೊಟ್ರೆ
ಕಷ್ಟ ಉಂಟು, ಗೊತ್ತಿಲ್ಲ ನನಗೆ, ಬಟ್ ನಾನು ಪ್ರಯತ್ನ ಪಡ್ತೀನಿ. ಯಾಕೆಂತ ಹೇಳಿದ್ರೆ ನಾವು ಇವಾಗ ಇಂಟರ್ವ್ಯೂವನ್ನು ಮಾಡ್ತಿದ್ದೀವಿ, ನೆಕ್ಸ್ಟ್ ನಾನು ಅದನ್ನು ತಗೊಳ್ತೇನೆ. ಸೊ ಕೈಯಲ್ಲಿ ಏನಾದರೂ ಸಣ್ಣ ಪುಟ್ಟ ಏನಾದರೂ ಇದ್ದರೆ ಹೀಗೆ ಹೀಗೆ ಇಟ್ಕೊಳ್ಬೇಕಾ, ಉಲ್ಟ ಪಲ್ಟ, ಹಾಂ ರೆಡಿ, ಹಾಂ ಹೀಗೆ 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 ಹೀಗೆ. ನನಗೂ ಇಷ್ಟ ನೋಡಿ, ಈ ಸ್ಟೆಪ್ಪನ್ನು ನಾನು ತುಂಬ ನೋಡ್ತಿದ್ದೆ, ಆದರೆ ಕೃತಿಯವರು ನನಗೆ ಹೇಳಿಕೊಟ್ರು, ನನಗೆ ಇಷ್ಟ ಆಯಿತು, ನಾನು ಕೂಡ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಅಷ್ಟು ಸುಲಭ ಇಲ್ಲ ವೀಕ್ಷಕರೇ. ಯಾವುದೇ ಒಂದು ಕಲೆಯನ್ನು ಅಂದರೆ ಅದನ್ನು ನಾವು ಏನು ಹೇಳ್ತಾರೆ, ಒಳಗೆ ತೆಕ್ಕೊಂಡ್ರೆ ಮಾತ್ರ ಆ ಕಲೆ ನಮ್ಮಿಂದ ಹೊರಗೆ ಬರುವಂಥದ್ದು. ಇವರು ಏನು ಯಕ್ಷಗಾನದಲ್ಲಿ ಇವಾಗ ಸ್ಟೆಪ್ಗಳನ್ನು ಅಂದರೆ ಅದಕ್ಕೆ ಒಂದು ಸ್ಟೆಪ್ ಅಂತ ಇರ್ತದೆ ಅಲ್ವಾ, ಸೊ ಅದನ್ನು ತಾಳ ಅಂತ ಹೇಳ್ತಾರೆ. ಆ ತಾಳಕ್ಕೆ ತಕ್ಕ ಹಾಗೆ ನಾವು ಕುಣಿಬೇಕಾಗ್ತದೆ. ಸೊ ನಿಮಗೆ ಆ ತಾಳಕ್ಕೆ ಅಂದರೆ ಕುಣಿಬೇಕಾದ್ರೆ ಯಾವ ಪಾತ್ರದಲ್ಲಿ ನಿಮಗೆ ಇಷ್ಟ ಆಗ್ತದೆ, ಅಂದರೆ ಆ ತಾಳ ನಿಮಗೆ ಇಷ್ಟವಾದ ಒಂದು ತಾಳ ಅಂತ ಹೇಳ್ತಾರೆ ನೋಡಿ, ಆದಿತಾಳ. ಸೊ ಆದಿತಾಳ ನಿಮಗೆ ಇಷ್ಟ, ಅದರಲ್ಲಿ ಯಾವ ಪಾತ್ರದಲ್ಲಿ ಆದಿತಾಳ ನೀವು ಜಾಸ್ತಿ ಇದು ಬರ್ತದೆ? ಎಲ್ಲದರಲ್ಲೂ ತಗೊಳ್ಬೋದು, ಅದರಿಂದ ನಿಮಗೆ ತುಂಬ ಇಷ್ಟ. ನಾನು ಕೇಳ್ಪಟ್ಟಿದ್ದೆ ನೀವು ಒಳ್ಳೆ ಡ್ರಾಯಿಂಗ್ ಮಾಡ್ತೀರಾ ಅಂತ. ಯಾವ ಥರದ್ದೆಲ್ಲ ಡ್ರಾಯಿಂಗ್ ಮಾಡ್ತೀನಿ? ಕಲರಿಂಗ್ಸ್. ಸೊ ನಾವು ಅದನ್ನು ಒಂದು ಝಲಕನ್ನು ನೋಡ್ಕೊಂಡು ಬರುವ. ಯಾಕೆಂತ ಹೇಳಿದ್ರೆ ಪೆನ್ಸಿಲ್ ಆರ್ಟ್ಸ್ ಮತ್ತು ಕಲರಲ್ಲಿ ಮಾಡಿದಂತಹ ಒಂದು ಝಲಕ್ ನಿಮ್ಮ ಮುಂದೆ ಬರ್ತದೆ, ನೋಡ್ಕೊಂಡು ಬರೋಣ. ಕಾರ್ಯಕ್ರಮದ ಪ್ರಾಯೋಜಕರು ಆಶ್ಲೇಷ್ ಹೋಟೆಲ್, ಆಪೋಸಿಟ್ MIT, ಕಾರ್ಕಳ ರೋಡ್, ಮಣಿಪಾಲ್. ನನಗಂತೂ ತುಂಬ ಖುಷಿ ಆಯಿತು. ಏನಂತ ಹೇಳಿದರೆ ಕೃತಿಯವರು ನನಗೆ ಒಂದು ಸ್ಟೆಪ್ಪನ್ನು ಹೇಳಿಕೊಟ್ರು. ಹಾಗೆ ಅಂತ ಎಲ್ಲ ಕಲೀಲಿಕ್ಕೆ ಸಾಧ್ಯ ಇಲ್ಲ, ನಾವು ಅದರ ಹಿಂದೆ ಪ್ರಯತ್ನ ಮಾಡಿದರೆ ಮಾತ್ರ ಅದನ್ನು ಕಲಿಬೋದು. ಹಾಗೆಯೇ ನಾನು ಇನ್ನೊಂದು ಕೇಳ್ಪಟ್ಟಿದ್ದೇನೆ, ಏನಂತ ಹೇಳಿದರೆ ಇದು ಮಾತ್ರ ಅವರ ತಾಯಿಯವರು ನನಗೆ ಹೇಳಿದ್ದು, ಸ್ಪೋರ್ಟ್ಸಲ್ಲಿ ತುಂಬ ಪ್ರೈಸನ್ನು ಕೂಡ ತಗೊಂಡು ಬಂದಿದ್ದಾರೆ. ಯಾವುದೆಲ್ಲ ಸ್ಪೋರ್ಟ್ಸ್, ಯಾವುದು ಸ್ಪೋರ್ಟ್ಸಲ್ಲಿ ನೀವು? ಡಿಸ್ಕಸ್, ರನ್ನಿಂಗ್ ರೇಸ್, ಹೈ ಜಂಪ್, ಲಾಂಗ್ ಜಂಪ್, ಶಾರ್ಟ್ ಪುಟ್. ನೋಡಿ, ನನಗಂತೂ ಇವಾಗ ಕ್ರಿಕೆಟ್ ಆಡಲಿಕ್ಕೂ ಕಷ್ಟ ಆಗ್ತದೆ, ಅದರಲ್ಲೂ ಇವರು ಎಕ್ಸೆಟ್ರಾ ಅಂತ ಹೇಳಿದರು. ಹಾಗಾದರೆ ಟೋಟಲ್ ಪ್ಯಾಕೇಜ್ ಕೃತಿಯವರು ಅಲ್ವಾ? ಸೊ ಇದಕ್ಕೆಲ್ಲ ನಿಮಗೆ ಸಪೋರ್ಟ್ ಯಾರು ಮಾಡ್ತಾರೆ? ಅಮ್ಮ, ಅಪ್ಪ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ವೆರಿ ಗುಡ್. ಅಜ್ಜ. ಎಲ್ಲ ಮನೆಯಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಕೂಡ ಈ ಥರ ಸಪೋರ್ಟ್ ಮಾಡುವವರಿದ್ರೆ ಎಲ್ಲಿದ್ದಾರೆ ನೋಡಿ, ಇವ್ರ ಥರ ಆಗ್ಬೋದು. ಯಾಕೆಂತ ಹೇಳಿದರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ತಂದೆ ತಾಯಿಯರು. ಸೊ ನಮ್ಮ ಮನಸ್ಸಲ್ಲಿ ಏನೆಲ್ಲ ಮಾಡಬೇಕು ಅಂತ ಇರ್ತದೆ ಅದನ್ನೆಲ್ಲ ನಾವು ಈಡೇರಿಸಿರ್ಬೋದು. ಇಲ್ಲ ಅಂತ ನೀನು ಕೂತ್ಕೋ, ಇಲ್ಲ ಅದೇ ನನಗೆ ಟೈಮ್ ಇಲ್ಲ ಅಂತ ಹೇಳಿದರೆ ಮುಗೀತು ಅಲ್ಲಿಗೆ. ನನ್ನ ಹೆಸರು ಮಾನಸ, ಕೃತಿ ಒಬ್ರತ್ ನನ್ನ ಮಗಳು.
ಅವಳು ನನ್ನ ಮಗಳಂತ ಹೇಳಲಿಕ್ಕೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ. ಅವಳು ಚಿಕ್ಕವಳಿಂದನೂ ಹಾಗೆ ತುಂಬ ಆ್ಯಕ್ಟಿವ್. ಡಾನ್ಸ್ ಆಗೋದು, ರಂಗೋಲಿ ಬಿಡಿಸೋದು, ಡ್ರಾಯಿಂಗ್ ಮಾಡೋದು ಆ ಥರ ಮಾಡ್ಕೊಂಡೇ ಬರ್ತಾ ಇದ್ಲು. ನಾವು ತುಂಬ ಕಷ್ಟಪಟ್ಟು ಅವಳಿಗೆ ಏನು ಇಷ್ಟ ಇದೆಯೋ ಅದು ನಮ್ಮ ಕೈಲಾದ ಪ್ರಯತ್ನ ಕೊಟ್ಟು ಅವಳನ್ನ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೇವೆ. ಪ್ರತಿಯೊಬ್ಬ ತಂದೆ ನನಗೆ ಮಗಳ ತುಂಬ ಅವಳು ಚಿಕ್ಕಂದಿಂದಲೂ ಭಾರಿ ಆ್ಯಕ್ಟಿವ್ ಆಗಿದ್ಲು. ಪ್ರತಿಯೊಂದು ವಿಷಯದಲ್ಲೂ ಎಲ್ಲ ಇದರಲ್ಲಿ ಡ್ರಾಯಿಂಗ್ ಇರ್ಬೋದು, ಪ್ರತಿಯೊಂದು ಅವಳು ಮನೇಲಿ ಬಂದು ತುಂಬ ಪ್ರಾಕ್ಟೀಸ್ ಮಾಡಿದ್ಲು. ನಾವು ಅದಕ್ಕೆ ತುಂಬ ಕರೇಜ್ ಕೊಡ್ತಾ ಇತ್ತು. ಅವಳಿಗೆ ತುಂಬ ಒಳ್ಳೆ ರೀತಿಯಲ್ಲಿ ಇನ್ನೂ ಇದು ಮಾಡಿ ಫ್ಯೂಚರ್ಲಿ ಒಳ್ಳೇದಾಗಬೇಕಂತ ನಾನು ತುಂಬ ಹಾರೈಸ್ತೇನೆ. ಹಾಗೆ ಸೊ ರಂಗೋಲಿಯನ್ನು ಬಿಡಿಸ್ತೀರಿ. ಸೊ ರಂಗೋಲಿ ಅಂತ ಹೇಳಿದರೆ ತುಂಬ ನಾಜೂಕು ಕೆಲಸ ಅಲ್ವಾ. ಸೊ ಅದಕ್ಕೆ ಕಲರ್ ಸೆಲೆಕ್ಷನ್ ಮಾಡ್ಕೊಳ್ಬೇಕು, ಡಾಟ್ಸನ್ನು ಹಾಕಬೇಕು, ಒಂದೇ ಲೆಕ್ಕ ಬರಬೇಕು, ಮತ್ತು ಆ ಕಲ್ಪನೆ ಬೇರೆ ಇರಬೇಕು. ಸೊ ಇದನ್ನು ಎಲ್ಲಿ ಕಲ್ತ್ರಿ ನೀವು? ನನ್ನ ಅಪ್ಪನ ಚಿಕ್ಕಮ್ಮನೆಗೆ ಹೋದಾಗ ಅವ್ರು ಹೇಳಿಕೊಟ್ರು. ನೀವು ಯಾವುದನ್ನು ಹೇಳಿಕೊಟ್ರು ಕೂಡ ಮನಸ್ಸಲ್ಲಿ ನೀವು ಇಟ್ಕೊಳ್ತೀರಲ್ವಾ? ಅದು ಬುಕ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೆಲದ ಮೇಲೆ. ಇಷ್ಟ ತನಕ ಎಲ್ಲೆಲ್ಲಿ ನೀವು ಏನಾದರೂ ಕಾಂಪಿಟಿಷನ್ಗೆ? ರಂಗೋಲಿ ಕಾಂಪಿಟೇಷನ್ ಬೇರೆ ಸ್ಕೂಲಲ್ಲೇ ಮಾಡಿದ್ದು, ಅಂತೆಲ್ಲೂ ಸಿಗ್ಲಿಲ್ಲ ಅವಕಾಶ. ಫಸ್ಟ್ ಪ್ರೈಸ್ ಬಂದಿದೆ ರಂಗೋಲಿಯಲ್ಲಿ. ಇನ್ನು ಮುಂದೆ ಕೂಡ ನಿಮಗೆ ತುಂಬ ಪ್ರೈಸಸ್ ಅವಾರ್ಡ್ಗಳು ಬರಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಟೋಟಲ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಕೃತಿ ಅವರು. ಸೊ ಅವರಿಗೆ ಒಂದು ಮಾತು ನಾನು ಕೇಳಲಿಕ್ಕೆ ಬಾಕಿ ಇದೆ. ಏನಂತ ಹೇಳಿದರೆ, ಅವರ ಕನಸು ಎಲ್ರಿಗೂ ಒಂದು ಕನಸು ಇರ್ತದೆ, ದೊಡ್ಡ ಕನಸು, ನಾನು ಹೀಗೇನೆ ಆಗಬೇಕು. ಸೊ ನಿಮ್ಮ ಕನಸು ಏನು? ನೋಡಿ, ಈಗಲೇ ಅವರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ, ನಾನು IAS ಆಫೀಸರ್ ಆಗಬೇಕು, ದೇಶದ ಸೇವೆ ಮಾಡಬೇಕು ಅಂತ. ಸೊ ದೊಡ್ಡ ವಿಚಾರ. ಸೊ ನಮ್ಮ ವಾಹಿನಿ ಕಡೆಯಿಂದ ನಿಮಗೆ ನೀವೇನು ಎಣಿಸ್ಕೊಂಡಿದ್ದೀರಿ ಅದು ಸಕ್ಸಸ್ ಆಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮಗೆ ಪ್ರೇರಣೆ ಅಂತ ಹೇಳಿದರೆ ರೋಲ್ ಮಾಡೆಲ್ ಯಾರು? ಹೌದು, ನಾನು LKG ಇರುವಾಗ ಸೀರಿಯಲ್ ಬರ್ತಾ ಇತ್ತು ಟಿವಿಯಲ್ಲಿ, ಯಾವುದು? ಕಾದಂಬರಿ. ಹೌದು, ಹಾಂ, ಅದ್ರಲ್ಲಿ ಹೌದು. ಅವಳನ್ನು ನೋಡಿ ನಾನು ಬಿಡಿಸಿ ಆಗ್ಬೇಕಂತ ಆ ದಿನದಿಂದ ಇವತ್ತಿನವರೆಗೂ ನಾನು ಅದನ್ನೇ. ಎಷ್ಟನೇ ಕ್ಲಾಸಲ್ಲಿದ್ದೀರಿ? ಹೌದಾ, ಹೌದಾ. ನಾನು ಕೇಳಲಿಲ್ಲ, ಯಾವ ಸ್ಕೂಲಲ್ಲಿ ನೀವು ಕಲಿಯೋದು? ನಾಗೂರಾ. ಸೊ ಸ್ಕೂಲಲ್ಲೆಲ್ಲ ಹೇಗೆ ನಿಮ್ಮ ಅಂದರೆ ಕೃತಿ ಬಂದರು ರಿಯಾಕ್ಷನ್ ಹೇಗಿರ್ತದೆ? ಎಲ್ರಿ ಖುಷಿ, ನಿಮ್ಮ ಟೀಚರ್ಸ್ಗೆಲ್ಲ ಖುಷಿ. ಅಂದರೆ ಒಬ್ಬರು ಕಲಾವಿದೆಯಾಗಿ ನೋಡ್ತಾರ? ಮಾಮೂಲಿಯಾಗಿ ನೋಡ್ತಾರೆ. ಇದು ಬೇಕು. ಯಾಕೆಂತ ಹೇಳಿದರೆ ನಾವು ಬೆಳಿಬೇಕಾದ್ರೆ ನಮಗೆ ಎಲ್ಲ ಗುರುಗಳ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ನನಗೆ 3 ಜನ ಗಂಡು ಮಕ್ಕಳು, ನನಗೆ ಹೆಣ್ಮಕ್ಳು ಇಲ್ಲ. ಆದರೆ ಈ ಮೊಮ್ಮಕ್ಕಳದ್ದೆಲ್ಲ ನೋಡುವಾಗ ನನಗೆ ಭಾರಿ ಖುಷಿಯಾಗಿದೆ, ತುಂಬ ಖುಷಿಯಾಗಿದೆ. ನನಗೆ 6 ಜನ ಮೊಮ್ಮಕ್ಕಳು, ಇದರಲ್ಲೂ ದೊಡ್ಡವಳು ಇವಳು. ಖುಷಿ ಆಯಿತು ಅಂದರೆ ತುಂಬ ಖುಷಿ ಆಯಿತು, ಅದು ಹೇಳಲಿಕ್ಕಾಗೋದಿಲ್ಲ, ಅಷ್ಟು ಖುಷಿಯಾಗಿದೆ ನನಗೆ. ಯಾವಾಗ ಅವಳು ಸ್ಟೇಜಿಗೆ ಬಂದವಾಗ ನಾನು ಹೋಗಿ ಮುಂದೆ ಕೂತ್ಕೊಳ್ಳೋದು ನೋಡಲಿಕ್ಕೆ, ಅಷ್ಟು ಖುಷಿ ನನಗೆ. ಮತ್ತೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಮೊಮ್ಮಕ್ಕಳೆಲ್ಲ ಒಳ್ಳೆ ಟ್ಯಾಲೆಂಟ್ ಇದ್ದಾರೆ, ಖುಷಿಯಾಗುತ್ತೆ ನನಗೆ ಅಷ್ಟೇ. ನನ್ನ ಹೆಸರು ಯಶಸ್ವಿ. ನನಗೆ ಹೆಮ್ಮೆ ಆಗ್ತಿದೆ ನನ್ನ ಅಕ್ಕ ಒಂದು ಯಕ್ಷಗಾನ ಮಾಡಿದೆ ಅಂತ. ನಂಗೆ ತುಂಬ ಖುಷಿ ಆಗ್ತಿದೆ. ನನ್ನ ಅಕ್ಕ ಒಂದು ಯಕ್ಷಗಾನ ಮಾಡಿ ಅವ್ನು ಕುಣಿದ್ಲಲ್ಲ, ಹೆಜ್ಜೆ ಹಾಕಿದ್ಲಲ್ಲ, ನಂಗೆ ಅದೇ ಖುಷಿ. ಹಾಂ, ನಾನು ಸುದ್ದಿಗೆ ಬಂದರೆ ನಾನೇ ಹೋಗ್ತೇನೆ. ಈಗ ಅವರು ಡ್ಯಾನ್ಸ್ ಮಾಡುವಾಗ ನೀವು ಸಪೋರ್ಟ್ ಮಾಡ್ತೀರಾ? ಹಾಂ, ಅವಳೇ ಫಸ್ಟ್ ಬರಲಿ. ಈಗ ನೀವು ಏನು ಮಾಡ್ತೀರಿ? ನಾನು ಡ್ಯಾನ್ಸ್ ಮಾಡ್ತೆ, ಡ್ಯಾನ್ಸ್ ಒಂದೇ ಮಾಡ್ತೆ, ಬೇರೆ ಏನು ಮಾಡೋದಿಲ್ಲ. ಪೊಲೀಸ್, ಕಳ್ಳನೆಲ್ಲ ಹಿಡಿಯೋಕ್ಕೆ. ನನಗಂತೂ ಇವತ್ತು ತುಂಬ ಖುಷಿ ಆಯಿತು ವೀಕ್ಷಕರೇ. ತುಂಬ ದಿವಸದ ನಂತರ ನಾನು ಒಂದು ಇಷ್ಟು ದೊಡ್ಡ ಒಂದು ಏನು ಹೇಳ್ತಾರೆ ಪ್ಯಾಕೇಜ್ ಅಂತ, ಅದು ಹೇಳಿದರೆ ತಪ್ಪು, ಎಲ್ಲದನ್ನು ಅವರು ಎಲ್ಲ ಕಲೆಯನ್ನು ಅವರು ಮಾಡ್ತಿದ್ದಾರೆ. ಕೊನೆಯದಾಗಿ ನಾನೊಂದು ಕೇಳ್ತಿದ್ದೇನೆ ಅಂತ ಹೇಳಿದರೆ, ಈಗ ನೀವು ಭರತನಾಟ್ಯ ಮಾಡ್ತೀರಿ, ಯಕ್ಷಗಾನ ಮಾಡ್ತೀರಿ, ರಂಗೋಲಿಯನ್ನು ಬಿಡಿಸ್ತೀರಿ, ಸ್ಪೋರ್ಟ್ಸಲ್ಲಿ ಇದ್ದೀರಿ. ಸೊ ಇದರಲ್ಲಿ ಯಾವುದಾದ್ರೂ ನೀವು ಒಂದು ಸೆಲೆಕ್ಷನ್ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಅನಿಸಿದರೆ ಯಾವುದನ್ನು ಮಾಡ್ಕೊಳ್ತೀರಿ?
ಯಾವುದೂ ಇಲ್ಲ, ಎಲ್ಲ ಸೈಡಲ್ಲಿ ಇರಬೇಕು. ನನಗೆ IAS ಆಫೀಸರ್, ಇಟ್ಸ್ ಮೈ ಮೇನ್. ಅಂದರೆ ಸೈಡ್ ಅಂತ ಹೇಳಿದರೆ ಎಲ್ಲದನ್ನು ನೀವು ಮಾಡ್ಕೊಂಡಿರ್ತೀರಿ, ಅದರ ಒಟ್ಟಿಗೆ ನೀವು ಮೇನ್ ಗೋಲ್ ಅಂತ ಹೇಳಿದರೆ ನಾನು IAS ಅನ್ನು ಮಾಡ್ಕೊಳ್ತೀನಿ ಅಂತ. ತುಂಬ ಒಳ್ಳೆಯ ವಿಚಾರ, ತುಂಬ ಖುಷಿಯಾಯಿತು. ಸೊ ನೀವು ಇಷ್ಟು ಸಣ್ಣ ಪ್ರಾಯದಲ್ಲಿ ಒಂದು ದೊಡ್ಡ ಗೋಲನ್ನು ಇಟ್ಕೊಂಡಿದ್ದೀರಿ. ಸೊ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ ನಿಮಗೆ ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ಎಲ್ಲ ಬಂದು ಎಲ್ಲ ಮಾಡ್ತೀರಂತ. ತುಂಬ ಖುಷಿ. ಈಗ ನಿಮ್ಮಂಥ ಸಣ್ಣ ಪ್ರತಿಭೆಗಳಲ್ಲಿ ಇದ್ದಾರೆ, ಟಿವಿಯನ್ನು ನೋಡ್ಕೊಂಡಿದ್ದಾರೆ, ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಹೀಗೆ ಪ್ರಯತ್ನ ಮಾಡ್ತಾ ಇರಿ, ಯಾವುದನ್ನು ಬಿಡಬೇಡಿ. ಅಂದರೆ ನೋಡಿ, ಪ್ರಯತ್ನವನ್ನು ಮಾಡ್ತಾ ಇರಿ, ಯಾವುದನ್ನು ಬಿಡಬೇಡಿ. ಯಾಕೆಂತ ಹೇಳಿದರೆ ಪ್ರಯತ್ನಕ್ಕಿಂತ ದೊಡ್ಡದು ಯಾವುದಿಲ್ಲ. ಒಂದು ಸಲ ಫೈಲ್ ಆದರೆ ಅಲ್ಲ, 2 ಸಲ ಫೈಲ್ ಆದರೆ 3ನೇ ಸಲ ಸಕ್ಸಸ್ ಸಿಗದೇ ಸಿಗ್ತದೆ. ಸೊ ಅವರ ಮಾತದೆ, ಯಾಕೆಂತ ಹೇಳಿದ್ರೆ ಪ್ರಯತ್ನ ಪಡಿ. ಸೊ ಅವರು ಕೂಡ ಪ್ರಯತ್ನ ಪಡ್ತಿದ್ದಾರೆ. ಕೊನೆಯದಾಗಿ ನಿಮ್ಮ ಪೇರೆಂಟ್ಸಿಗೆ, ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ರಿಲೇಷನ್ ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಥ್ಯಾಂಕ್ಸ್. ಒಂದೇ ಮಾತು, ಥ್ಯಾಂಕ್ಸ್. ಎಲ್ಲದಕ್ಕೂ ಥ್ಯಾಂಕ್ಸ್. ತುಂಬ ಸಪೋರ್ಟ್ ಮಾಡಿದ್ರು. ಎಲ್ಲದಕ್ಕೂ ಥ್ಯಾಂಕ್ಸ್. ಓಕೆ ನೋಡಿ, ಒಂದೇ ಮಾತಲ್ಲಿ ಅವರು ಎಲ್ರಿಗೂ ಥ್ಯಾಂಕ್ಸನ್ನು ಹೇಳಿದರು. ಸೊ ನಿಮಗೆ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ನಿಮ್ಮ ಫ್ಯೂಚರಲ್ಲಿ ನೀವು ಎಣಿಸ್ಕೊಂಡದ್ದು, ಆಮೇಲೆ IAS ಅಂತ ಹೇಳಿದ್ರಿ, ನಿಮಗೆ ಗ್ಯಾರಂಟಿ, ನನಗೆ ಅನಿಸ್ತದೆ ನೀವು ಗ್ಯಾರಂಟಿ IAS ಆಗ್ತೀರಿ ಅಂತ. ಸೊ ಈ ಒಂದು ಸಂದರ್ಶನವನ್ನು ನೀವು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ, ಮುಂದೆ ಒಂದು ದಿವಸ IAS ಆದಾಗ ನಮ್ಮನ್ನು ಕರೀರಿ. ಸೊ ಆಲ್ ದಿ ಬೆಸ್ಟ್ ನಿಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಅಪ್ರತಿಮ ಪ್ರತಿಭೆ ಅಂತ ಹೇಳಿದರೆ ಟೋಟಲ್ ಆಗಿ ಎಲ್ಲ ಕಲೆಯನ್ನು ಇವರು ಮೈಗೂಡಿಸ್ಕೊಂಡಿದ್ದಾರೆ. ನನಗಂತೂ ತುಂಬ ಖುಷಿಯಾಯಿತು ಕೃತಿಯವರೊಂದಿಗೆ ಮಾತಾಡಿ. ಸೊ ಅವರು IAS ಆಗಬೇಕಂತ ಒಂದು ಗೋಲನ್ನು ಇಟ್ಕೊಂಡಿದ್ದಾರೆ. ಹಾಗೆ ಸುಂದರವಾದ ತಾಣ, ನಾನು ಮೊದಲೇ ಹೇಳಿದೆ, ಮರವಂತೆಯಲ್ಲಿರುವಂತಹ ಒಂದು ಸುಂದರವಾದ ತಾಣದಲ್ಲಿ ಇಂಥ ಒಂದು ಪ್ರತಿಭೆಯನ್ನು ನಾನು ಮಾತನಾಡಿಸಿದ್ದೇನೆ ಇವತ್ತು. ಇನ್ನಷ್ಟು ಪ್ರತಿಭೆಗಳನ್ನು ನಾನು ಪರಿಚಯಿಸ್ತೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯನ್ನು. ನಮಸ್ಕಾರ.
ಕಾರ್ಯಕ್ರಮದ ಪ್ರಾಯೋಜಕರು ಆಶ್ಲೇಷ್ ಹೋಟೆಲ್, ಆಪೋಸಿಟ್ MIT, ಕಾರ್ಕಳ ರೋಡ್, ಮಣಿಪಾಲ್.